ಬಿಸಿಲಿಗೆಲ್ಲ ಓಡಾಡಿ ಮುಖ ತುಂಬ ಕಪ್ಪಾಗಿದೆಯಾ ಅಥವಾ ಡಲ್ ಆಗಿದೆಯಾ, ತಕ್ಷಣ ಫಂಕ್ಷನ್ಗಳಿಗೆಲ್ಲ ಹೋಗಲಿಕ್ಕೆ ಮುಖ ಬೆಳ್ಳಗಾಗಬೇಕಾ? ಹಾಗಾದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ. ಇನ್ನು ಈ ಬೇಸಿಗೆ ಟೈಮ್ ಶುರುವಾದಂಗೆ ನಮಗೆ ಫಂಕ್ಷನ್ ಕೂಡ ಜಾಸ್ತಿ ಇರುತ್ತೆ. ರೆಗ್ಯುಲರ್ ಆಗಿ ನಮಗೆ ಬ್ಯೂಟಿ ಪಾರ್ಲರ್ಗೆ ಹೋಗಲಿಕ್ಕೆ ಕೂಡ ಆಗಲ್ಲ. ಮತ್ತು ಇನ್ನೊಂದು ಏನು ಅಂತಂದರೆ, ಹೊರಗಡೆ ಹೋದ ತಕ್ಷಣ ಸ್ಕಿನ್ನು ಸಣ್ಟನ್ ಆಗಿಬಿಡುತ್ತೆ, ಅಂದರೆ ಟ್ಯಾನ್ ಆಗಿ ಕಪ್ಪಾಗುತ್ತೆ. ಏನಾದರೂ ಫಂಕ್ಷನ್ಗೆ ಹೋಗ್ಲಿಕ್ಕಿದ್ರೆ ನಮ್ಮ ಮುಖನ ತುಂಬ ಬೇಗ ಜಲ್ದಿಯಾಗಿ ಅಂದರೆ ಹೇಗೆ ಬೆಳ್ಳಗೆ ಮಾಡ್ಕೋಬೋದು, ಅದು ಒಂದೆರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಮನೆಯಲ್ಲಿ ಒಂದು ಸಿಂಪಲ್ ಆಗಿ ಫೇಸ್ ಪ್ಯಾಕನ್ನು ಮಾಡಿ ಹಚ್ಚೋದ್ರ ಮೂಲಕ ಒಳ್ಳೆ ಬ್ರೈಟ್ ಅಂಡ್ ಮತ್ತು ವೈಟ್ ಆಗುವಂಥ ಸ್ಕಿನ್ನನ್ನು ನಾವು ಪಡಿಬೋದು. ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಖಂಡಿತವಾಗ್ಲೂ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ. ಕೆಲವೊಂದು ಸರಿ ಬಿಸಿಲಿಗೆ ಓಡಾಡಿ ಕೂಡ ಮುಖ ಕಪ್ಪಾಗಿರುತ್ತೆ. ಇನ್ನೊಂದು ಏನು ಅಂತಂದರೆ, ಫಂಕ್ಷನ್ಗಳಿಗೆಲ್ಲ ಹೋಗುವಾಗ ತಕ್ಷಣ ಒಂದು ಸ್ವಲ್ಪ ಗ್ಲೋ ಬಂದರೆ ಚೆನ್ನಾಗಿರುತ್ತೆ ಅಂತ ಇರುತ್ತೆ. ಅದಕ್ಕೋಸ್ಕರ ನಾವು ಬೇರೆ ಯಾವುದೆಲ್ಲ ಕ್ರೀಮನ್ನು ಟ್ರೈ ಮಾಡಿದರೆ ಅದು ವರ್ಕ್ ಆಗಲ್ಲ. ಅದರ ಬದಲಾಗಿ ಒಂದು ಸಿಂಪಲ್ ಸ್ಕ್ರಬ್ ಅಥವಾ ಫೇಸ್ ಪ್ಯಾಕನ್ನು ಮನೆಯಲ್ಲೇ ಮಾಡಿ ಹಚ್ಕೊಂಡು ಇಮ್ಮಿಡಿಯೇಟ್ ಗ್ಲೋವನ್ನು ಪಡ್ಕೋಬಹುದು. ಹೇಗೆ ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗಿರೋದು ಕೆಲವು ವಸ್ತುಗಳು. ಅದರಲ್ಲಿ ಒಂದೇನು ಅಂತಂದರೆ ಕಡಲೆ ಹಿಟ್ಟು ನಿಮಗೆ ಗೊತ್ತಿರೋ ಹಾಗೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಇದು ಸ್ಕಿನ್ನಲ್ಲಿರುವಂಥ ಕೊಳೆ ಎಲ್ಲ ತೆಗೆದು ಏನು ಅಂತಂದರೆ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ, ವೈಟ್ ಗ್ಲೋ ಕೊಡುತ್ತೆ. ಇನ್ನೊಂದು ನಮಗೆ ಬೇಕಾಗಿರೋದು ಕಾಫಿ ಪುಡಿ. ನಾನು ಆ್ಯಕ್ಚುಲಿ ಫಿಲ್ಟರ್ ಕಾಫಿ ಪುಡಿಯನ್ನು ತಗೊಂಡಿದ್ದೀನಿ. ಒಳ್ಳೆ ಕ್ವಾಲಿಟಿ ಕಾಫಿ ಪುಡಿ ತಗೊಳ್ಳಿ. ಮುಖಕ್ಕೆ ಹಾಕುವ ಯಾವುದೇ ವಸ್ತು ಇಂಗ್ರೀಡಿಯೆಂಟ್ಸ್ ಇರ್ಬೋದು, ತುಂಬ ಶುದ್ಧ ಮತ್ತು ಕ್ವಾಲಿಟಿ ಚೆನ್ನಾಗಿರೋದನ್ನೇ ತಗೊಳ್ಳಿ. ಚೆಕ್ ಮಾಡ್ಕೊಂಡು ತಗೊಳ್ಳಿ. ಯಾಕಂತಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಕಾಫಿ ಪುಡಿ, ಇನ್ಸ್ಟೆಂಟ್ ಕಾಫಿ ಪುಡಿಯನ್ನು ಕೂಡ ಒಳ್ಳೆ ಬ್ರ್ಯಾಂಡಾದರೆ ತಗೋಬೋದು, ಏನೂ ತೊಂದರೆ ಇಲ್ಲ. ಹಾಗೆಯೇ ಮತ್ತೊಂದು ಐಟಮ್ ನಮಗೆ ಬೇಕಾಗಿರೋದು ಏನು ಅಂತಂದರೆ ಮೊಸರು. ದಪ್ಪ ಮೊಸರನ್ನು ತಗೊಳ್ಳಿ. ಮನೇಲೇ ಮಾಡಿದ ಮೊಸರಿದ್ರೆ ತುಂಬಾ ಒಳ್ಳೆಯದು. ಇಲ್ಲದಿದ್ದರೆ ನಂದಿನಿ ಮೊಸರು ಸಿಗುತ್ತಲ್ಲ, ಅದು ಕೂಡ ಓಕೆ. ಬಟ್ ಯಾವುದೇ ವಸ್ತು ಆಗಲಿ ತುಂಬ ಪ್ಯೂರ್ ಆಗಿರಲಿ ಮತ್ತು ತುಂಬ ಕ್ವಾಲಿಟಿ ಚೆನ್ನಾಗಿರಲಿ. ನಾವು ಏನು ಮಾಡಬೇಕು ಅಂತಂದರೆ, ಇದೆಲ್ಲದನ್ನು ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಮಾಡಿ ಹಚ್ಕೊಳ್ಳೋದು ಏನು ದೊಡ್ಡ ಕೆಲಸ ಇಲ್ಲ. ಒಂದೆರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ಒಂದು ಕ್ಲೀನಾಗಿರುವಂತಹ ಬೌಲಿಗೆ ಹಾಕೊಳ್ಳಿ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಕಾಫಿ ಪುಡಿಯನ್ನು ಹಾಕೊಳ್ಳಿ. ಫಿಲ್ಟರ್ ಕಾಫಿ ಪುಡಿ ಆದರೂ ಓಕೆ ಅಥವಾ ಇನ್ಸ್ಟೆಂಟ್ ಕಾಫಿ ಪುಡಿ ಆದರೂ ಓಕೆ, ಬಟ್ ಕ್ವಾಲಿಟಿ ಬೆಸ್ಟ್ ಇರಲಿ. ಇಷ್ಟಾದ ನಂತರ ನಾವು ಮೊಸರನ್ನು ಹಾಕಿ ಮಿಕ್ಸ್ ಮಾಡಬೇಕು. ತುಂಬ ಆಯಿಲಿ ಫೇಸ್ ಅಂದರೆ ಮೊಸರು ಬೇಡ, ಮೊಸರಿನ ಬದಲು ಹಾಲನ್ನು ಯೂಸ್ ಮಾಡಿ. ಇದನ್ನ ನಮಗೆ ದಪ್ಪ ಪೇಸ್ಟ್ ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮೊಸರು ಅಥವಾ ಹಾಲನ್ನು ಹಾಕೋಬೋದು. ಅದು ಎರಡೂ ಇಲ್ಲದಿದ್ದರೆ ನೀರಲ್ಲೂ ಮಿಕ್ಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇದಕ್ಕೆ ಬೇಕಾದರೆ ಒಂದೆರಡು ಡ್ರಾಪ್ಸ್ ರೋಸ್ ವಾಟರನ್ನು ಹಾಕೋಬೋದು. ಒಂದೇ ಒಂದು ಡ್ರಾಪ್ ಲಿಂಬೆ ರಸ ಇರುತ್ತಲ್ವ ಅದನ್ನೂ ಹಾಕೋಬೋದು. ಒಂದು ಸ್ವಲ್ಪ ಜೇನುತುಪ್ಪನೂ ಬೇಕಾದರೂ ಹಾಕೋಬೋದು. ಬಟ್ ನಾನು ತುಂಬ ಸಿಂಪಲಾಗಿ ಮಾಡ್ತಾ ಇರ್ತೇನೆ, ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಏನು ಅಂತಂದರೆ, ಕೆಲವೊಂದು ಸರಿ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂತ ಅನಿಸಿದಾಗ ಅಥವಾ ಮುಖ ಒಂದು ಸ್ವಲ್ಪ ಡಲ್ ಆಯಿತು ಅಂತ ಅನಿಸಿದಾಗ ನಾನು ಇದನ್ನ ಟ್ರೈ ಮಾಡ್ತಾ ಇರ್ತೇನೆ. ಹಾಗಂತ ರೆಗ್ಯುಲರ್ ಆಗಿ ಮಾಡೋದು ಬೇಡ, ಅಂದರೆ ದಿನಾ ಮಾಡೋದು ಬೇಡ. ವಾರಕ್ಕೊಂದೆರಡು ಸರಿ ಆರಾಮ್ಸೆ ಮಾಡ್ಬೋದು. ಸ್ಕಿನ್ ತುಂಬ ಕ್ಲೀನ್ ಆಗುತ್ತೆ, ಒಳ್ಳೆ ಗ್ಲೋ ಬರುತ್ತೆ. ಆಮೇಲೆ ಮುಖದಲ್ಲಿ ಮೊಡವೆ, ಪಿಂಪಲ್ ಮಾರ್ಕ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಸ್ಕಿನ್ ಟೈಟನ್ ಆಗುತ್ತೆ, ವೈಟನ್ ಆಗುತ್ತೆ, ಗ್ಲೋ ಬರುತ್ತೆ. ಈ ಪೇಸ್ಟನ್ನು ಮಾಡಿಬಿಟ್ಟು ಕ್ಲೀನಾಗಿ ಮುಖಕ್ಕೆ ಹಚ್ಕೊಳ್ಳಿ. ನಿಮಗೆ ಒಂದು ಸ್ವಲ್ಪ ಸ್ಕ್ರಬ್ ಮಾಡಬೇಕು ಅಥವಾ ಈ ಡೆಡ್ ಸ್ಕಿನ್ ಎಲ್ಲ ಇರುತ್ತಲ್ವ ಅದನ್ನ ರಿಮೂವ್ ಮಾಡಿ ಸ್ಕಿನ್ ತುಂಬ ಗ್ಲೋ ಆಗಬೇಕು ಅಂತಂದರೆ ಒಂದು ಸ್ವಲ್ಪ ಹೊತ್ತು, ಒಂದು 3 ನಿಮಿಷದಷ್ಟು ಹೊತ್ತು ತುಂಬ ಸಾಫ್ಟಾಗಿ ಕೈಯಿಂದ ಸ್ಕ್ರಬ್ ಮಾಡ್ಕೊಳ್ಳಿ. ಇಲ್ಲ ಇದನ್ನ ಹಚ್ಚಿಬಿಟ್ಟು ಹಾಗೇ ಒಂದು 10 ನಿಮಿಷ ಬಿಟ್ಟು ನೀವು ಉಗುರು ಬೆಚ್ಚಗಿನ ನೀರಲ್ಲಿ ತೊಳಿಬೋದು. ಇಲ್ಲ ನೀವು ಸ್ಕ್ರಬ್ ಬೇಕಾದರೂ ಮಾಡಿ ಕೊನೆಗೆ ಅದು ಡ್ರೈ ಆದ ನಂತರ ಉಗುರು ಬೆಚ್ಚಗಿನ ನೀರಲ್ಲಿ ತೊಳಿಬೋದು. ಕೈ ಭಾಗ, ಬೆನ್ ಭಾಗ, ಕುತ್ತಿಗೆ ಭಾಗ ಕಪ್ಪಾಗಿದ್ರೂ ಕೂಡ ಅಥವಾ ಕಾಲಿನ ಭಾಗ ಕಪ್ಪಾಗಿದ್ರೂ ಕೂಡ ಇದನ್ನ ಯೂಸ್ ಮಾಡ್ಬೋದು. 10 ನಿಮಿಷ ಬಿಟ್ಟು ರೆಗ್ಯುಲರ್ ನೀರು ಅಂದರೆ ನೀರಲ್ಲಿ ತೆಗೆದು ಜಸ್ಟ್ ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಹಚ್ಚಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ನಿಮಗೆ ಆ ಗ್ಲೋ ಮತ್ತು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಷ್ಟೇ. ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ಳೋಕ್ಕೆ ಮರಿಬೇಡಿ ಬಿಸಿಲಿನ ಟೈಮಲ್ಲಿ. ಹಾಗೆಯೇ ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಕೂಡ ಹಚ್ಕೊಳ್ಳೋಕ್ಕೆ ಮರಿಬೇಡಿ. ಇದರಿಂದ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.